ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗವನ್ನು ಆಲಿಸುತ್ತಿರುವ ತಮಗೆಲ್ಲರಿಗೂ ನಮಸ್ಕಾರಗಳು. ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯದೊಂದಿಗೆ ನಾನು ಕರುಣಾಕರ ಬಳಪೂರು, ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಇಂದಿನ ಸರಣಿ ಸಂಚಿಕೆ 86. ಲೋಕದಲ್ಲಿ ಭಯವಿರಲಿ, ನಯವಿರಲಿ, ದಯೆ ಇರಲಿ, ನೂಕು ನುಗ್ಗುಗಳು ಅತ್ತ ಸೋಂಕು ರೋಗಗಳು ಸಾಕಿ ಸಹೋವರು ಅತ್ತಲೆ ನಿನಗೆ, ನಿನ್ನ ಎಲ್ಲ ಲೋಕ ಮೂಲವು ನೋಡೋ ಮಂಕುತಿಮ್ಮ. ಲೋಕದಲ್ಲಿ ಭಯವಿರಲಿ, ನಯವಿರಲಿ, ದಯೆ ಇರಲಿ, ನೂಕು ನುಗ್ಗುಗಳತ್ತ ಸೋಂಕು ರೋಗಗಳು ಸಾಕಿ ಸಲಹುವರು ಅತ್ತಲೆ ನಿನಗೆ, ನಿನ್ನೆಲ್ಲ ಲೋಕ ಮೂಲವು ನೋಡೋ ಮಂಕುತಿಮ್ಮ. ಲೋಕ ಮೂಲವು ನೋಡೋ ಮಂಕುತಿಮ್ಮ. ಬಂಧುಗಳೇ, ನಾವೆಲ್ಲರೂ ಈ ಜಗತ್ತಿನಲ್ಲಿ ಇಂದು ನಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಿಕೊಳ್ಳಬೇಕಾದಂತ ಕಾಲಘಟ್ಟದಲ್ಲಿದ್ದೇವೆ. ಅದಕ್ಕಾಗಿ ಪ್ರತಿ ಕ್ಷಣವೂ ಕೂಡ ಎಲ್ಲಿಯೇ ಆದರೂ ಜಾಗರೂಕತೆಯಿಂದ ವ್ಯವಹರಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಮುಂಜಾಗ್ರತೆಯನ್ನ ವಹಿಸಿಕೊಳ್ಳುವಲ್ಲಿ ಅಸಡ್ಡೆಯನ್ನ ತೋರಿಸಿದರೆ ಆಪತ್ತನ್ನ ಅನುಭವಿಸಬೇಕಾದದ್ದು ನಾವೇ. ನಮ್ಮೆಲ್ಲರನ್ನ ಸೃಷ್ಟಿ ಮಾಡಿರುವಂತಹ ಭಗವಂತನ ದೂರಿ ಪ್ರಯೋಜನವಿಲ್ಲ. ಮಾಡಿದ್ದುಣ್ಣ ಮಾರಾಯ ಎಂಬ ಗಾದೆಯನ್ನ ಮತ್ತೆ ಮತ್ತೆ ಅವಲೋಕನವನ್ನ ಮಾಡಿಕೊಳ್ಳಬೇಕಂತ ಸ್ಥಿತಿಯಲ್ಲಿ ನಾವಿದ್ದೇವೆ. ಲೋಕಾನುಭವದಿಂದ ಸಂಸ್ಕಾರವನ್ನ ಪಡೆಯಲು ಕೆಲವು ನಿಯಮಗಳನ್ನ ನಾವು ಅನುಸರಿಸಬೇಕಾಗ್ತದೆ. ಅದು ಪರಬ್ರಹ್ಮನ ವಿಲಾಸವೆಂದರಿತು ನಡೆದುಕೊಳ್ಳಬೇಕಾದ ಅಗತ್ಯವೂ ಇದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ನಯ ಮತ್ತು ವಿನಯಶೀಲತೆ ಇರಬೇಕು. ಹಾಗೆಯೇ ಈ ಭೂಮಿಯ ಮೇಲೆ ನಮ್ಮಂತೆಯೇ ಬದುಕುವ ಇತರ ಜೀವಿಗಳಲ್ಲಿಯೂ ದಯೆಯನ್ನ ತೋರಿಸುವ ಕಾಣುವ ಭಾವನೆಯನ್ನ ನಾವು ಮೂಡಿಸಿಕೊಳ್ಬೇಕು. ಮಿತ್ರರೇ, ಮಾನ್ಯ ಡಿವಿಜಿಯವರು ಸ್ಥಿತಿಗತಿಯ ಗಂಭೀರತೆಯನ್ನ ಅಂದೇ ಈ ಮಾತಿನಲ್ಲಿ ಹೇಳಿದ್ದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತದೆ. ಜನಸಾಮಾನ್ಯರು ಸೇರುವ ಗುಂಪುಗಳು ಅಂದರೆ ಜನಸಂದಣಿ ಮತ್ತು ಎಲ್ಲಿ ನೂಕು ನುಗ್ಗಲುಗಳಿಂದ ಕೂಡಿರುತ್ತದೆಯೋ ಅಲ್ಲಿ ಬಹಳಷ್ಟು ದೂರ ಇರಬೇಕು ಅಂತ ಹೇಳ್ತಾರೆ. ಈ ಜಗತ್ತಿನಲ್ಲಿ ಜನ್ಮ ತಳೆದ ಮೇಲೆ ನಮ್ಮ ತಂದೆ ತಾಯಿ, ಸಹೋದರ ಸಹೋದರಿ, ಸ್ನೇಹಿತರು, ಬಂಧು ಬಳಗ, ಹೀಗೆ ಎಲ್ಲ ಸಂಬಂಧಗಳು ಕೂಡಿಕೊಳ್ಳುತ್ತವೆ. ಆದರೆ ನಾವು ಜಗತ್ತಿನಲ್ಲಿ ಹುಟ್ಟಿ ಬರಲು ಈ ಎಲ್ಲ ಸಂಬಂಧಗಳು ನಿಮಿತ್ತವಾಗಿ ಸಂದು ಹೋಗುತ್ತವೆ. ಸಂಬಂಧಗಳು ಎಲ್ಲವೂ ಒಂದು ರೀತಿಯಲ್ಲಿ ಇಲ್ಲಿ ಬಂಧನವಾಗಿ ನಮ್ಮನ್ನ ಕಾಡುತ್ತವೆ. ಹಾಗಾಗಿ ನಮಗೆ ನಾವೇ ಕೆಲವೊಂದು ಪ್ರಶ್ನೆಗಳನ್ನ ಹಾಕಿಕೊಳ್ಳುವ ಮೂಲಕ ಉತ್ತರವನ್ನ ಕಂಡುಕೊಳ್ಳುವ, ಆತ್ಮಾವಲೋಕನ ಮಾಡಿಕೊಳ್ಳುವ ಕಾಲವೂ ಹೌದು. ನಾವು ಇಲ್ಲಿ ಏಕೆ ಮತ್ತು ಎಲ್ಲಿಂದ ಬಂದೆವು ಮತ್ತು ಹುಟ್ಟಿನ ಉದ್ದೇಶಗಳೇನು, ಎಲ್ಲಿಗೆ ಹೋಗುತ್ತಿದ್ದೇವೆ ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಗಹನವಾಗಿ ಚಿಂತಿಸುವ ಅಗತ್ಯವೂ ಇದೆ. ಒಟ್ಟಿನಲ್ಲಿ ನಮ್ಮ ಬದುಕಿನ ಕಲೆಯನ್ನು ಸರಿಯಾಗಿ ಅರ್ಥೈಸಿಕೊಂಡು ಶ್ರಮಪಟ್ಟು ನಿರ್ವಹಿಸಿದರೆ ನಮ್ಮ ಬದುಕು ಸಾರ್ಥಕವಾಗ್ತದೆ. ಈ ಲೋಕದ ಮೂಲವಾಗಿರುವಂತಹ ಬ್ರಹ್ಮ ವಸ್ತುವಿನಲ್ಲಿಯೇ ನಮ್ಮ ಮನಸ್ಸನ್ನು ನೆಲೆಸಿರುವಂತೆ ಆಗಬೇಕು. ಆಗ ನಮಗೆ ಬ್ರಹ್ಮಾನುಭವ ಈ ಜಗತ್ತಿನಲ್ಲಿ ದಕ್ಕುತ್ತದೆ. ಏನಂತೀರಿ? ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ಶುಭ ದಿನ. ಕೊನೆಯ ಮಾತು, ಹುಟ್ಟೋದು ಸಾಯೋದು ನಮ್ಮ ಕೈಯಲ್ಲಿಲ್ಲ. ಹಾಗಂತ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿಕೊಳ್ಳದೆ ಧರ್ಮಾರ್ಥವಾಗಿ ಕೊರೋನಾಕ್ಕೆ ಬಲಿಯಾದರೆ ಸತ್ತ ಶವವನ್ನು ನೋಡಲು ಯಾರೂ ಇಲ್ಲದ ಸ್ಥಿತಿ ನಿರ್ಮಾಣವಾಗಿರುವಾಗ ಇಂಥ ಕಾಲಘಟ್ಟದಲ್ಲಿ ನಾವು ಯಾಕೆ ಕಾಳಜಿಯನ್ನು ವಹಿಸಿಕೊಳ್ಳಬಾರದು? ದೈಹಿಕ ಅಂತರ, ಮಾಸ್ಕ್ ಧಾರಣೆಯೊಂದಿಗೆ ಕೊರೋನಾದ ಬಗ್ಗೆ ಜಾಗೃತಿಯನ್ನು ಮೂಡಿಸೋಣ. ಕೊರೋನಾದ ಬಗ್ಗೆ ಭಯ ಬೇಡ. ದೈನಂದಿನ ಚಟುವಟಿಕೆಗಳಲ್ಲಿ ಆರೋಗ್ಯ ಸೂತ್ರವನ್ನ ಪಾಲಿಸೋಣ. ನಮಸ್ಕಾರ.